ಬಾರ್ಕೂರು ಕಚ್ಚೂರು ಶ್ರೀ ನಾಗೇಶ್ವರ ದೇವಸ್ಥಾನದಲ್ಲಿ ಸ್ಪಂದನ ಭಂಡಾರಿ ಬಳಗ ಸೇವಾ ಟ್ರಸ್ಟ್ ಇವರ ವತಿಯಿಂದ ಇಂದು 1024 ಸಹಸ್ರನಾಲಿಕೆಯರ ಮಹಾಗಣಯಾಗದ ಪೂರ್ಣಾಹುತಿ ಜರುಗಿದೆ. ಕ್ಷೇತ್ರ ತಂತ್ರಿಗಳಾದ ಶ್ರೀಕಾಂತ ಸಾಮಗ, ಅರ್ಚಕರಾದ ವಿಶ್ವನಾಥ ಶಾಸ್ತ್ರಿ ಇನ್ನಿತರ ವೃತ್ತಿಜರೊಂದಿಗೆ ಯಾಗ ಕಾರ್ಯ ನೆರವೇರಿದೆ. ಅಧ್ಯಕ್ಷ ಅರುಣ್ ಭಂಡಾರಿ, ಶ್ರೀಮತಿ ದಿವ್ಯಾ ಅರುಣ್ ಭಂಡಾರಿ ಸಂಕಲ್ಪ ಪೂಜೆಯಲ್ಲಿದ್ದರು. ದೇವಸ್ಥಾನದ ಆಡಳಿತ ಮುಕ್ತೇಸರ ಕಡಂದಲೆ ಸುರೇಶ್ ಭಂಡಾರಿ ಮತ್ತು ಭಂಡಾರಿ ಮಹಾಮಂಡಲದ ಅಧ್ಯಕ್ಷ ಸದಾಶಿವ ಭಂಡಾರಿ ಸಕಲೇಶ್ಪುರ ಹಾಗೂ ಸ್ಪಂದನ ಭಂಡಾರಿ ಬಳಗದ ಪ್ರಧಾನ ಕಾರ್ಯದರ್ಶಿ ಹರೀಶ್ ಭಂಡಾರಿ ಕುತ್ಪಾಡಿ, ಕೋಶಾಧಿಕಾರಿ ಗಣೇಶ್ ಭಂಡಾರಿ ಅಂಬಾಗಿಲು ಮತ್ತು ಸರ್ವ ಸದಸ್ಯರು ಮತ್ತು ಸಹಸ್ರಾರು ಭಕ್ತಾದಿಗಳು ಭಾಗವಹಿಸಿದರು. ओम